ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜ್ಯುವೆಲರಿ. ಯುನಿಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ, ಹೊಸಂಗಡಿ. ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಮಂಜೇಶ್ವರದಲ್ಲಿ ಸೋಮವಾರ ಸಡಗರ ಸಂಭ್ರಮದಿಂದ ಆಚರಿಸಿದರು. ಹಬ್ಬದ ಅಂಗವಾಗಿ ಮಂಜೇಶ್ವರದ ಹಲವೆಡೆ ಮಸೀದಿ ಹಾಗೂ ಮದ್ರಸಗಳ ಸಮಿತಿ ವತಿಯಿಂದ ಆಯೋಜಿಸಿದ್ದ ಮೆರವಣಿಗೆಯಲ್ಲಿ ಭಾರೀ ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಪಾಲ್ಗೊಂಡಿದ್ದರು. ಉದ್ಯಾವರ ಸಾವಿರ ಜಮಾಹತ್ ವತಿಯಿಂದ ಆಯೋಜಿಸಿದ ಈದ್ ಮಿಲಾದ್ ಬೃಹತ್ ಮೆರವಣಿಗೆಗೆ ಮಸೀದಿ ಅಧ್ಯಕ್ಷ ಸೈಫುಲ್ಲಾ ದಂಗಲ್, ಭಾವಾ ಹಾಜಿ ಇಬ್ರಾಹಿಂ ಎಸ್ಎಂ ಬಶೀರ್ ಹಾಗೂ ಮಸೀದಿ ಸಮಿತಿ ಸದಸ್ಯರು ನೇತೃತ್ವ ನೀಡಿದರು. ಮಸೀದಿಯ ಅಧೀನದಲ್ಲಿರುವ 13 ಮೊಹಲ್ಲಾಗಳ ಮದ್ರಸಾ ವಿದ್ಯಾರ್ಥಿಗಳು, ಅಧ್ಯಾಪಕರುಗಳು ಹಾಗೂ ಪೋಷಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಉದ್ಯಾವರ ಜುಮಾ ಮಸೀದಿ ಅಂಗಣದಿಂದ ಆರಂಭಗೊಂಡ ಮೆರವಣಿಗೆ ಕುಂಜತ್ತೂರು ತನಕ ಸಾಗಿ ಬಳಿಕ ತಿರುಗಿ ಮಸೀದಿ ಅಂಗಣಕ್ಕೆ ಹಿಂತಿರುಗಿತು. ಗಡಿ ಪ್ರದೇಶವಾದ ತುಮಿನಾಡ್, ಅಲ್ಫಜಾ, ಜುಮಾ ಮಸೀದಿ ಹಾಗೂ ಸಿರಾಜುಲ್ ಇಸ್ಲಾಂ ಮದ್ರಸಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆಗೆ ಮಸೀದಿ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಎಆರ್, ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್, ಮಸೀದಿ ಖತೀಬ್ ಅಬ್ದುಲ್ ರೌಫ್ ಇಸಾಮಿ ಹಾಗೂ ಮಸೀದಿ ಸಮಿತಿ ಸದಸ್ಯರು ನೇತೃತ್ವ ನೀಡಿದರು. ಪಸೋಟು, ಮಹಿಯುದ್ದೀನ್ ಜುಮಾ ಮಸೀದಿ ಹಾಗೂ ಮುಂಬಲ್ ಉಲೂಮ್ ಮದ್ರಸಾ ವತಿಯಿಂದ ನಡೆದ ಈದ್ ಮಿಲಾದ್ ಮೆರವಣಿಗೆಗೆ ಮಸೀದಿ ಅಧ್ಯಕ್ಷ ಆರ್ಕೆ ಭಾವಾ, ಕಾರ್ಯದರ್ಶಿ ಕೆಕೆ ಮೊಯ್ದೀನ್ ಕುನ್ನಿ ಹಾಜಿ, ಮಸೀದಿ ಖತೀಬ್ ಶಬೀರ್ ಫೈಜಿ ಹಾಗೂ ಆಡಳಿತ ಸಮಿತಿ ಸದಸ್ಯರು ನೇತೃತ್ವ ನೀಡಿದರು. ಅದೇ ರೀತಿ ನೂರುಲ್ ಹುದಾ ಮದ್ರಸ್, ಗೌಸಿಯಾ ನಗರ, ಪಿರಾರ ಮೂಲೆ ಇದರ ವತಿಯಿಂದ ನಡೆದ ಈದ್ ಮಿಲಾದ್ ಮೆರವಣಿಗೆಗೆ ಪಳ್ಳಿಕುನ್ನಿ ಹಾಜಿ, ಹಾರಿಸ್ ಹಾಜಿ, ಮೊಹಮ್ಮದ್ ಹಾಜಿ, ಮೊಹಮ್ಮದ್ ರಫೀಕ್ ಮೊದಲಾದವರು ನೇತೃತ್ವ ನೀಡಿದರು. സംസാരത്തിന്റെ പര്യായമായിരുന്ന 6-ാം നൂറ്റാണ്ടിലെ അറേബ്യൻ സമൂഹത്തെ നീതിയുടെയും ധർമ്മത്തിന്റെയും സ്നേഹപാതയിലേക്ക് കൈപിടിച്ചാനയിച്ച പുണ്യറസൂൽ, അന്ധകാരത്തിന്റെ മനസ്സാന്തരങ്ങളെ വിജ്ഞാനത്തിന്റെ കിടാവെളിച്ചത്തിലേക്ക് വഴികാട്ടിയ പുണ്യറസൂൽ, അഹങ്കാരത്തിന്റെ അവതാരങ്ങളെ വിവേകത്തിന്റെ വാൾകൊണ്ട് വിധേയപ്പെടുത്തിയ പുണ്യറസൂൽ, വിദ്വേഷത്തിന്റെ വിനാശങ്ങളെ സഹന സമരം കൊണ്ട് വശപ്പെടുത്തിയ പുണ്യറസൂൽ, മാനവ മനസ്സുകളിൽ പരിവർത്തനത്തിന്റെ പടപ്പാട്ട് പാടിയ പുണ്യറസൂൽ സല്ലല്ലാഹു അലൈഹി വസല്ലമയുടെ ജന്മദിനത്തിന്റെ ഭാഗമായി മദ്ഹ് നബിയിൽ ലയിച്ച ദഫിന്റെ താളത്തിൽ അടിവെച്ച് പൊസോട്ട് മഹിയുദ്ദീൻ ജുമാ മസ്ജിദിന്റെയും പൊസോട്ട് മമ്പൗൽ ഉലൂം കേന്ദ്ര മദ്രസയുടെയും ആഭിമുഖ്യത്തിൽ സംഘടിപ്പിച്ച വർണ്ണശബളമായ നബിദിന സ്നേഹറാലിൽ റിഫഹിയ മദ്രസ സത്യദിക, നൂറുൽ ഹുദാ മദ്രസ ഗൗസിയ നഗർ, മമ്പൗൽ ഉലൂം മദ്രസ പൊയ്യൻകണ്ടം, റിഫഹിയ മദ്രസ കനില, ഹസൻ ഹുസൈൻ മദ്രസ ബഡാജെ, മമ്പൗൽ ഉലൂം മദ്രസ ഗുഡ്ഡേഗേരി എന്നീ മദ്രസകളും ഒരുമിച്ച് من شر الوسواس الخناس الذي يوسوس في صدور الناس من الجنة والناس. الحمد لله رب العالمين، حمدا يوافي نعمه ويكافئ مزيدا. اللهم صل وسلم وبارك على رسولك سيدنا محمد وعلى آله وأصحاب سيدنا ومولانا محمد. اللهم آته الوسيلة والفضيلة والدرجة العالية وابعثه مقام محمودا الذي وعدته. اللهم
ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.